ಬ್ರಹ್ಮಾಂಡದ ಮೊಟ್ಟ ಮೊದಲ ಶಿವಲಿಂಗ ಎಲ್ಲಿದೆ? 1100 ವರ್ಷ ಹಳೆಯ ಶಿವಲಿಂಗ ಭಾರತದಲ್ಲಿ ಎಲ್ಲ, ವಿಯೆಟ್ನಾಮದಲ್ಲಿ ಪತ್ತೆಯಾಗಿದೆ. ಏನಿದು ರಹಸ್ಯ? ಈ ಶಿವಲಿಂಗಕ್ಕೆ ಯಾವುದೇ ಲೋಹ ತಾಕಿದರೂ ಆ ಲೋಹ ಚಿನ್ನವಾಗುತ್ತದೆ. ಅಂಥ ದೇವಾಲಯ ಎಲ್ಲಿದೆ ಗೊತ್ತಾ? ಶಿವನು ತನ್ನ ಸತಿಯನ್ನು ಕಳೆದುಕೊಂಡ ದುಃಖದಲ್ಲಿ ಕಣ್ಣೀರು ಹರಿದು ಆ ಕಣ್ಣೀರಿಂದಲೇ ಒಂದು ಸರೋವರ ಆಗಿದೆ. ಆ ಸರೋವರ ಈಗ ಪಾಕಿಸ್ತಾನದಲ್ಲಿದೆ. ಅದರ ಸ್ಥಿತಿಗತಿ ಏನಾಗಿದೆ? ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಎಲ್ಲ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಹಾಗೂ ಕೊನೆಯವರೆಗೂ ಈ ವಿಡಿಯೋನ ತಪ್ಪದೇ ನೋಡಿ. ನಮಸ್ಕಾರ ಸ್ನೇಹಿತರೆ. ಸನಾತನ ಧರ್ಮ ಅಂದರೆ ಹಿಂದೂ ಧರ್ಮ ವಿಶ್ವದ ಅತ್ಯಂತ ಪುರಾತನ ಧರ್ಮವಾಗಿದೆ. ಹಾಗೆಯೇ ಈ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಹಲವಾರು ಕುರುಹುಗಳು ಅಂದರೆ ದೇವಸ್ಥಾನಗಳಾಗಲಿ ಮೂರ್ತಿಗಳಾಗಲಿ ಇಡೀ ವಿಶ್ವಾದ್ಯಂತ ಹರಡಿಕೊಂಡಿವೆ. ಅಂತಹ ಒಂದು ಇತ್ತೀಚಿನ ಸಂಶೋಧನೆಯೇ ವಿಯೆಟ್ನಾಂನಲ್ಲಿ ನಡೆದಿದೆ. ವಿಯೆಟ್ನಾಂ ಭೌಗೋಳಿಕವಾಗಿ ಭಾರತದಿಂದ ದೂರವಿರಬಹುದು, ಆದರೆ ಸಾಂಸ್ಕೃತಿಕವಾಗಿ ಹತ್ತಿರದಲ್ಲಿರುವುದಕ್ಕೆ ಇದೊಂದು ಅತ್ಯುತ್ತಮ ಸಾಕ್ಷಿಯಾಗಿದೆ. ಭಾರತದ ಪುರಾತತ್ವ ಸಂಸ್ಥೆ ASI ವಿಯೆಟ್ನಾಂನಲ್ಲಿ ನಡೆದಿದ್ದ ಕಾರ್ಯಾಚರಣೆಯಲ್ಲಿ ಬೃಹತ್ ಗಾತ್ರದ ಶಿವಲಿಂಗ ಪತ್ತೆಯಾಗಿದೆ. ಈ ಶಿವಲಿಂಗ 9ನೇ ಶತಮಾನಕ್ಕೆ ಸೇರಿದ್ದು ಎನ್ನಲಾಗಿದೆ. ಅಂದರೆ ಇದರ ಆಯಸ್ಸು ಸುಮಾರು 1100 ವರ್ಷದ ಹಳೆಯ ಶಿವಲಿಂಗ ಇದಾಗಿದೆ. ಮೈಸನ್ ಪ್ರದೇಶದ ಚಾಮ್ ದೇಗುಲಗಳ ಸಮೂಹದಲ್ಲಿ ಉತ್ಖನನ ಕಾರ್ಯ ನಡೆಸುತ್ತಿದ್ದಾಗ ಭಾರತದ ಸಂಸ್ಕೃತಿಯೊಂದಿಗೆ ಬೆಸೆದುಕೊಂಡಿದ್ದ ಹಿಂದೂ ಧರ್ಮದ ಆರಾಧನೆಗಳಲ್ಲಿ ತೊಡಗಿದ್ದ ಅಂದಿನ ಚಂಪಾ ನಾಗರಿಕತೆ ಅಥವಾ ಚಾಮ್ ನಾಗರಿಕತೆಯು ಮಧ್ಯ ವಿಯೆಟ್ನಾಂನಲ್ಲಿ 9ನೇ ಶತಮಾನಕ್ಕೂ ಹಿಂದೆ ಉತ್ತುಂಗದಲ್ಲಿತ್ತು ಎಂದು ಇದರಿಂದ ಹೇಳಲ್ಪಡುತ್ತದೆ. ಇಂದ್ರಪುರ ಎಂಬುದು ಅದರ ರಾಜಧಾನಿಯಾಗಿತ್ತು. ಚಾಮ್ ನಾಗರಿಕತೆ ಕಾಲದಲ್ಲೇ ವಿಯೆಟ್ನಾಂ ಮೈಸನ್ ಪ್ರದೇಶದಲ್ಲಿ ಚಾಮ್ ದೇಗುಲ ಸಂಕೀರ್ಣವನ್ನು ನಿರ್ಮಿಸಲಾಗಿತ್ತು. ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಈ ತಾಣಗಳನ್ನು ಕ್ರಿಸ್ತಶಕ 4ನೇ ಶತಮಾನದಿಂದ 14ನೇ ಶತಮಾನದ ಅವಧಿಯಲ್ಲಿ ಚಂಪಾ ಅರಸರು ಆಳಿದ್ದರು. ಅಂದರೆ ಅವರು ಭಾರತದಿಂದಲೇ ಆ ದೇಶಗಳಿಗೆ ಸಮುದ್ರ ಮೂಲಕ ಪ್ರಯಾಣ ನಡೆಸಿ ಆ ದೇಶಗಳನ್ನು ಆಕ್ರಮಿಸಿ ಅಲ್ಲಿ ಸನಾತನ ಧರ್ಮವನ್ನು ಹರಡಿದ್ದರು ಎಂದು ಇದರಿಂದಲೇ ಗೊತ್ತಾಗುತ್ತದೆ. ಈ ಭಾಗದಲ್ಲಿ ಇನ್ನೂ ಅನೇಕ ಶಿವಲಿಂಗಗಳಿದ್ದು ಇಲ್ಲಿ ಶಿವನನ್ನು ಭದ್ರೇಶ್ವರ ಎಂಬ ಹೆಸರಿನಲ್ಲಿ ಆರಾಧಿಸಲಾಗುತ್ತದೆ. ಚಂಪಾ ಅರಸರಿಂದ ಇಲ್ಲಿ 70ಕ್ಕೂ ಅಧಿಕ ದೇಗುಲಗಳ ನಿರ್ಮಾಣವಾಗಿದೆ. ವಿಯೆಟ್ನಾಂ ಯುದ್ಧದ ವೇಳೆ ಅಮೆರಿಕ ಬಾಂಬ್ ದಾಳಿಯಿಂದ ಅನೇಕ ದೇಗುಲಗಳು ನಾಶವಾಗಿ ಹೋಗಿವೆ. ಜಗತ್ತಿನ ಅಂದರೆ ಈ ಬ್ರಹ್ಮಾಂಡದ ಮೊಟ್ಟ ಮೊದಲ ಶಿವಲಿಂಗದ ಬಗ್ಗೆ ನಿಮಗೇನಾದರೂ ಗೊತ್ತಾ? ಹಾಗಾದರೆ ಈ ವಿಷಯ ಕೇಳಿ. ಜಾಗೇಶ್ವರದ ಈ ಶಿವಲಿಂಗವನ್ನು ಭೂಮಿಯ ಮೊದಲ ಶಿವಲಿಂಗ ಎನ್ನಲಾಗುತ್ತದೆ. ಇಲ್ಲಿಂದಲೇ ಶಿವಲಿಂಗದ ಪೂಜೆ ಕೂಡ ಪ್ರಾರಂಭವಾಗಿದ್ದು, ಈ ದೇವಸ್ಥಾನದ ಕೆಲವು ಕುರುಹುಗಳು ಹಾಗೂ ಸಾಕ್ಷಿಗಳ ಪ್ರಕಾರ ವಿಶ್ವದ ಅತ್ಯಂತ ಪುರಾತನ ಶಿವಲಿಂಗ ಎಂದು ನಂಬಲಾಗಿದೆ. ಬ್ರಹ್ಮಾಂಡದ ಮೊದಲ ಶಿವಲಿಂಗ ಇದಾಗಿದ್ದು ಶಿವಲಿಂಗದ ಉತ್ಪತ್ತಿ ನೆಲದಿಂದ ಆಗಿದೆ. ಯಾರು ಸ್ವಚ್ಛ ಮನಸ್ಸಿನಿಂದ ಜಾಗೇಶ್ವರ ದೇವಸ್ಥಾನದಲ್ಲಿ ಶಿವನ ಮುಂದೆ ತಲೆಬಾಗುತ್ತಾರೋ ಅವರ ಕೋರಿಕೆಗಳು ಈಡೇರುತ್ತವೆ. ಉತ್ತರಾಖಂಡ್ ರಾಜ್ಯದ ಅಲ್ಲೋರ ಜಿಲ್ಲೆಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ದೇವದಾರ್ ಕಾಡಿನ ಒಳಗೆ ಬೆಟ್ಟದ ಮೇಲೆ ಜಾಗೇಶ್ವರ ದೇವಸ್ಥಾನವಿದೆ. ಈ ದೇವಸ್ಥಾನ ಪರಿಸರದಲ್ಲಿ ಪಾರ್ವತಿ, ಹನುಮಾನ್, ಭೈರವ, ಮೃತ್ಯುಂಜಯ, ಕೇದಾರನಾಥ, ದುರ್ಗಾ ಸಹಿತ 124 ದೇವಸ್ಥಾನಗಳಿವೆ. ಸತ್ಯ ಮನಸ್ಸಿನಿಂದ ಮೃತ್ಯುಂಜಯ ಪೂಜೆ ಮಾಡಿದರೆ ಯಮರಾಜ ಅವರ ತಪ್ಪನ್ನು ಕ್ಷಮಿಸುತ್ತಾನೆ, ಜೊತೆಗೆ ಅಕಾಲ ಮೃತ್ಯುವಿನ ಭಯರೋಗವಿರುವುದಿಲ್ಲ ಎನ್ನುವುದು ಇಲ್ಲಿನ ಜನರ ನಂಬಿಕೆಯಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪಾಕಿಸ್ತಾನ ಇದು ಮೊದಲು ಹಿಂದೂಸ್ತಾನವೇ ಆಗಿತ್ತು. ಇಲ್ಲೂ ಕೂಡ ಹಲವಾರು ಶಿವನ ದೇವಸ್ಥಾನಗಳಿವೆ. ಅಲ್ಲಿನ ಪ್ರಸಿದ್ಧ ದೇವಸ್ಥಾನ ಕಟಾಸ್.
ಈ ಶಿವನ ದೇವಸ್ಥಾನ ಈ ಪ್ರದೇಶದಲ್ಲಿ ಅತ್ಯಂತ ಹೆಸರುವಾಸಿಯಾಗಿದೆ. ಯಾಕಂದ್ರೆ ಶಿವನು ಸತಿಯನ್ನು ಕಳೆದುಕೊಂಡಾಗ ಅವನ ಕಣ್ಣೀರಿನಿಂದ ಕಟಾಕ್ಷವೆಂಬ ಹೆಸರಿನ ಸರೋವರ ಇಲ್ಲಿ ಉಂಟಾಗಿತ್ತೆಂದು ಹೇಳಲಾಗುತ್ತದೆ. ಕಟಾಕ್ಷ ಎಂದರೆ ಕಣ್ಣಿನಿಂದ ಉಂಟಾದ ಸರೋವರ ಎಂದು ಹೇಳಲಾಗುತ್ತದೆ. ಅಂದರೆ ಶಿವನು ಸತಿಯನ್ನು ಕಳೆದುಕೊಂಡ ಮೇಲೆ ಅತ್ಯಂತ ದುಃಖನಾಗಿದ್ದನು. ಇದೇ ಕಾರಣ ಈ ಕ್ಷೇತ್ರದಲ್ಲಿ ಒಂದು ಸರೋವರ ಉತ್ಪತ್ತಿಯಾಯಿತು. ಆ ಸರೋವರವು ಕೂಡ ಕಣ್ಣೀರಿನಿಂದಲೇ ತುಂಬಿದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಇಲ್ಲಿಯೇ ಹತ್ತಿರ 7 ದೇವಸ್ಥಾನಗಳು ಕೂಡ ಇವೆ. ಇವುಗಳನ್ನು ಪಾಂಡವರು ತಮ್ಮ ವನವಾಸದ ಕಾಲದಲ್ಲಿ ಕಟ್ಟಿದ್ದರೆಂದು ಐತಿಹ್ಯವಿದೆ. ಇನ್ನೊಂದು ಶಿವನ ಅಪರೂಪದ ದೇವಸ್ಥಾನ ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯಲ್ಲಿದೆ. ಈ ದೇವಸ್ಥಾನವನ್ನ ಗಳಗನಾಥೇಶ್ವರ ಎಂದು ಕರೆಯುತ್ತಾರೆ. ಈ ದೇವಾಲಯದಲ್ಲಿರುವ ಶಿವಲಿಂಗವನ್ನು ಸ್ಪರ್ಶಲಿಂಗ ಎಂದು ಕೂಡ ಕರೆಯುತ್ತಾರೆ. ಇದೊಂದು ಅಸಾಮಾನ್ಯ ಶಿವಲಿಂಗವಾಗಿತ್ತು ಹಾಗೂ ಯಾವುದೇ ಲೋಹವನ್ನು ಇದಕ್ಕೆ ಸ್ಪರ್ಶಿಸಿದರೆ ಅದು ಚಿನ್ನವಾಗುತ್ತೆಂದು ಐತಿಹ್ಯ ಇದೆ. ಈ ಲಿಂಗದ ಮೇಲೆ ಆಗಿಂದಾಗಲೇ ಇದೇ ಕಾರಣಕ್ಕೆ ಕಳ್ಳು ಕದೀಮರು ಈ ದೇವಸ್ಥಾನದ ಮೇಲೆ ಆಕ್ರಮಣ ಮಾಡುತ್ತಿದ್ದರು. ಇದೇ ಕಾರಣ ಈ ಲಿಂಗಕ್ಕೆ ಆಪತ್ತು ಎದುರಾಗಬಹುದೆಂದು ಮನಗಂಡ ಗರ್ಗ ಋಷಿಗಳು ಇದನ್ನು ಎಂದಿಗೂ ಮುಟ್ಟಲಾಗದಂತೆ ಗಳಗದಿಂದ ಮುಚ್ಚಿದ್ದಾರೆ. ಹೀಗಾಗಿ ಈ ದೇವಸ್ಥಾನವನ್ನ ಗಳಗನಾಥೇಶ್ವರ ಎಂದು ಕರೆಯಲಾಗುತ್ತದೆ. ಆದರೆ ಅಭಿಷೇಕಕ್ಕೆ ತೊಂದರೆಯಾಗದಂತೆ ಮೇಲೊಂದು ರಂಧ್ರವನ್ನು ಕೂಡ ಮಾಡಲಾಗಿದೆ. ಈ ರೀತಿಯಾಗಿ ಗಳಗನಾಥೇಶ್ವರ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದ್ದಾನೆ. ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ. ತುಂಗಭದ್ರಾ ನದಿಯ ಬಲದಂಡೆಯಲ್ಲಿ ಪಸರಿಸಿರುವ ನಿಸರ್ಗ ಸೌಂದರ್ಯದಲ್ಲಿ ಶಾಂತವಾಗಿ ನೆಲೆಸಿದ್ದಾನೆ ಗಳಗನಾಥೇಶ್ವರ. ಇಲ್ಲಿ ಗರ್ಭಗುಡಿ, ಅಂತರಾಳ ಹಾಗೂ ಮಂಟಪವನ್ನು ಹೊಂದಿರುವ ಈ ದೇವಾಲಯ ಒಟ್ಟಾರೆ ಈ ಗೋಪುರಾಕಾರವು ವಿಚಿತ್ರವಾದ ಪಿರಮಿಡ್ ಶೈಲಿಯಲ್ಲಿ ನಿಮಗೆ ಗೋಚರಿಸುತ್ತದೆ. ಇತ್ತೀಚೆಗೆ ಈ ದೇವಸ್ಥಾನವನ್ನು ನೋಡಲು ಹಲವಾರು ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಸ್ನೇಹಿತರೆ, ಇದೇ ತರ ಇನ್ನೂ ಹಲವಾರು ಶಿವಲಿಂಗಗಳ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಹೇಳಲು ಪ್ರಯತ್ನ ಮಾಡ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.